ಸುಮಾರು 20 ವರ್ಷದಿಂದ ಕಲ್ಲಾಪು ಎಂಬಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ರಿಕ್ಷಾ ಪಾರ್ಕಿಂಗ್ ಮಾಡಿ ದುಡಿತಾ ಇರುವ ಆಟೋ ಚಾಲಕರಿಗೆ ಇಲ್ಲಿನ ರಿಕ್ಷಾ ಪಾರ್ಕ್ ಎದುರು ಇತ್ತೀಚೆಗೆ ನಿರ್ಮಾಣವಾದ ಯೂನಿವರ್ಸಲ್ ಕಿಯಾನ್ಸಾ ಎಂಬ ನೂತನ ಕಟ್ಟಡ ಮಾಲೀಕರ ಸಂಬಂಧಿಗಳಿಂದ ಆಟೋ ಚಾಲಕರಿಗೆ ರಿಕ್ಷಾ ಪಾರ್ಕ್ ತೆರವುಗೊಳಿಸಲು ಒತ್ತಡ ಕಿರುಕುಳ ನಡೆಸ್ತಾ ಇದ್ದು ಪೊಲೀಸರ ಎದುರೇ ಕಟ್ಟಡದ ಮಾಲೀಕರ ಸಂಬಂಧಿಗಳು ಬಂದು ಚಾಲಕನಿಗೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಉಳ್ಳಾಲ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಡಿಟಿಯು ಉಪಾಧ್ಯಕ್ಷ ಇಸ್ಮಾಯಿಲ್ ತಲಪಾಡಿ, ದುಡಿಯುವ ವರ್ಗಕ್ಕೆ ಕಿರುಕುಳ ನೀಡಿದ್ರೆ ಸುಮ್ಮನಿರೋದಿಲ್ಲ. ಈ ಬಗ್ಗೆ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಿ ಆಟೋ ಚಾಲಕರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಹೇಳಿದ್ದಾರೆ. ಸ್ಥಳೀಯ ಕಟ್ಟಡದ ಮಾಲಕ ಅಥವಾ ಅದರ ಮ್ಯಾನೇಜರ್ ಆಟೋ ಚಾಲಕರ ಮೇಲೆ ದೌರ್ಜನ್ಯ ಎಸಗಿ ಆಮೇಲೆ ಬಾಯಿಗೆ ಬಂದಾಗಿ ಬೈದು ಅವ್ಯಾಜ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿದ್ದಾರೆ. ಇಲ್ಲಿ ಆಟೋ ರಿಕ್ಷಾ ಪಾರ್ಕ್ ಮಾಡಬಾರ್ದು, ಇದು ನಿಮ್ಮ ಜಾಗ ಅಲ್ಲ, ನಮಗೆ ಸಂಬಂಧಪಟ್ಟ ಜಾಗ ಅಂತ. ಮುಖ್ಯವಾಗಿ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗ. ಸುಮಾರು 20 ವರ್ಷದಿಂದ ದುಡಿಯುತ್ತಿದ್ದ ರಿಕ್ಷಾ ಚಾಲಕರು ಅವರನ್ನು ಬೀದಿ ಪಾಲು ಮಾಡುವ ಯತ್ನ ಏನೋ ಪಿತೂರಿ ಇದೆ. ಹಾಗಾಗಿ ರಿಕ್ಷಾ ಚಾಲಕರು ಎಲ್ಲ ಸೇರಿಕೊಂಡು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಮಾಡಿದ್ದಾರೆ. ಇದಕ್ಕೆ ತಕ್ಕ ಸ್ಪಂದನೆ ಮಾಡಿದ ನಮಗೆ ಸಿಐ ಅವರು ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಡಿಎಸ್ಸಿಯು ಜಿಲ್ಲಾ ಉಪಾಧ್ಯಕ್ಷ ಹಕೀಂ ಖಾನ, ಪ್ರಧಾನ ಕಾರ್ಯದರ್ಶಿ ಮುಸ್ತಫಾ ಪಾರ್ಲಿಯಾ, ಕಾರ್ಯದರ್ಶಿಗಳಾದ ನವಾಜ್ ಹಳೇಕಲ ಮತ್ತು ಶರೀಫ್ ಕುತ್ತಾರ್ ಮತ್ತಿತರರು ಉಪಸ್ಥಿತರಿದ್ದರು.